ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದಂಥ ಜಟ್ಪಟ್ಟಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಗೀತಾ ಅವರು. ಯಾವ ರುಚಿಕರವಾದಂಥ ಅಡುಗೆ ಖಾದಿದೆ ಬನ್ನಿ ನೋಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಗಿವತ್ತು ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ರುಚಿಕರ ಅಂತ ಹೇಳಿದ್ರೆ ನಿಜವಾಗ್ಲೂ ರುಚಿಕರನೇ. ನಿಮ್ಮೂರಿನ ತಿಂಡಿ ಹೇಳ್ಕೊಡ್ತೇವೆ. ನಮ್ಮೂರಿನ ತಿಂಡಿಯಾ? ಯಾವುದದು? ಮಂಡ್ಯದ್ದು ಮದ್ದೂರು ವಡೆ. ಸೂಪರ್, ಸಕ್ಕದಾಗಿರುತ್ತೆ. ಇದಂತೂ ಸಂಜೆ ಹೊತ್ತಿಗಾಗಿರ್ಲಿ ಅಥವಾ ಅನ್ನ ಸಾರು ಅದ್ರ ಜೊತೆಗೆ ಇದೊಂದು ಇದ್ರೆ ಅಂತೂ ಊಟ ಸೂಪರ್ ಆಗಿರುತ್ತೆ. ಸೊ ಮದ್ದೂರು ವಡೆ, ವಾವ್, ಆಸಮ್. ಇನ್ನೊಂದು ಕಷಾಯ. ಇದು ತಪ್ಪಲ್ವಾ? ಒಂದು ಕಡೆ ಒಳ್ಳೆ ಡಿಶ್ ಕೊಟ್ಟು ಇನ್ನೊಂದು ನಿಮ್ಗೆ ಕಲಿಸ್ತೀನಿ ಅಂತ ಹೇಳಿ. ಇಲ್ಲ, ಕಷಾಯ ಅಂದ್ರೆ ಅಂತ ಬಿಟ್ಟರ್ ಕಷಾಯ ಅಲ್ಲ. ಇದು ನಮ್ಗೆಲ್ಲ ಲೇಡೀಸ್ಗೆಲ್ಲ ಬೇಕಾದಂಥದ್ದೊಂದು ಕಷಾಯ. ಈಸಿ ಅಂದ್ರೆ ತುಂಬಾ ಹೆಲ್ಪ್ಫುಲ್. ನಾವೊಂದು ಪೌಡರ್ ಮಾಡಿಟ್ಕೊಂಡ್ರೆ ನಮ್ಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ? ನಾವು ಹೀಗೆ ನಾರ್ಮಲ್ ಆಗಿ ಹಾಲಿನ ಜೊತೆಲಿ ನಮ್ಗೆ ಹಾಲು ಬೇಡ, ಕಾಫಿ ಬೇಡ, ಹಾರ್ಲಿಕ್ಸ್ ಬೇಡ ಅಂತೆಲ್ಲ ಹೇಳ್ತಾರಲ್ಲ, ಇದೊಂದು ಮಾಡ್ಕೊಡ್ಬೋದು. ಮತ್ತೆ ನಮ್ದು ಸ್ಕಿನ್ ಎಲ್ಲ ಸ್ವಲ್ಪ ಕೇರ್ ಮಾಡ್ಕೊಳ್ಳೋ ಕಾನ್ಶಿಯಸ್ ಇದ್ರೆ ಇದನ್ನ ಹಾಗೆ ಕಷಾಯ ಮಾಡ್ಕೊಡ್ಬೋದು. ಇದೀಗ ತುಂಬಾ ಖುಷಿ. ಸರಿ, ಹಾಗಾದ್ರೆ ಕಿಚನ್ ಅಲ್ಲಿ ನೋಡೋಣ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ನಮ್ಗೀಗ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಫಸ್ಟ್ ಕಷಾಯ, ಆಮೇಲೆ ಮದ್ದೂರು ವಡೆ. ಸೂಪರ್, ಸ್ಟಾರ್ಟ್ ಮಾಡುವ. ಎಸ್, ನನಗೆ ಒಂದು ಬಾಣಲೆ ಬೇಕು. ಇದಕ್ಕೆ ಏನಾದ್ರು ಹಾಕ್ಲಿಕ್ಕಿದೆ? ಇಲ್ಲ, ಡ್ರೈ ಫ್ರೈಯಾ? ಅದಕ್ಕೆ ನಾನೀಗ ಒಂದು ಕಪ್ ಅಷ್ಟೇ, ಒಂದು ಕಪ್ ಅಂದರೆ ಅರ್ಧ ಕಪ್ ಮೆಜರ್ಮೆಂಟ್ ಕೊತ್ತಂಬರಿ ಹಾಕ್ತೀನಿ. ಇದನ್ನೆಲ್ಲ ಸ್ವಲ್ಪ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಜಾಸ್ತಿ ರೋಸ್ಟ್ ಆಗಬಾರ್ದಿದೆ, ಮೈಲ್ಡ್ ಇರಬೇಕು. ಅಂದ್ರೆ ಒಂದು ಸ್ವಲ್ಪ ಘಮ ಬರೋವರೆಗೂ ಇದನ್ನ ಬರುವಷ್ಟು ಇದ್ರೆ ಸಾಕಾಗುತ್ತೆ. ನಮ್ಗಂದ್ರೆ ಕಷಾಯ ಕುಡಿಯೋದು ಒಂಚೂರು ಹಸಿ ಫ್ಲೇವರ್ ಕೂಡ ಪೂರ್ತಿ ನಾವು ಈ ಸಾಂಬಾರಿಗೆಲ್ಲ ನಾವು ಹೇಗೆ ಹುರಿತೀವಿ ಆ ರೀತಿ ಹುರಿಲಿಕ್ಕೆ. ಸ್ವಲ್ಪ ಬೆಚ್ಚಗಾದ್ರೆ ಈಗ ಇದೊಂಚೂರು ಬಿಸಿಯಾಗಿದೆ. ನಾವು ಜೀರಿಗೆ ಮತ್ತೆ ಮೆಂತ್ಯ ಈಗಲೇ ಸೇರಿಸ್ಕೊಳ್ಬೋದು. ಓಕೆ, ಅಂದ್ರೆ ಈಗ ಅರ್ಧ ಕಪ್ ಇದು ಧನಿಯಾ ಆದ್ರೆ ಇದು ಎಷ್ಟು? ಒಂದು 1/4 ಕಪ್ಪಿಗಿಂತ ಕಮ್ಮಿ. ಇದು ನಮ್ದೊಂದು ಜೀರಿಗೆ, ಕಣ್ಣಂದಾಜ್ ಅಂತ ಹೇಳ್ತೀವಲ್ಲ, ಕಣ್ಣಳತೆ. ಅದು ಏನು ಇದು ಕನ್ಫ್ಯೂಷನ್ ಇಲ್ಲ. ನಾವು ಸಾರಿಗೆಲ್ಲ ಹೇಗೆ ಹಾಕ್ತೀವಿ ಅಂದ್ರೆ ಕಣ್ಣಳತೆ ಎಲ್ಲ ಹೀಗೆ ತೆಗೆದು ತೆಗೆದು ಜಾಸ್ತಿ, ಜೀರಿಗೆ ಕಮ್ಮಿ, ಅದೇ ಪ್ರಪೋರ್ಷನ್ ಅಂತ ಆಯ್ತು. ಈಗ ಸ್ವಲ್ಪ ಮೆಂತ್ಯ ಹಾಕ್ತಾ ಇದ್ದೀನಿ. ಓಕೆ, ಮೆಂತ್ಯ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ. ಒಂದು ಈ ಪ್ರಪೋರ್ಷನಿಗೆ ನಾನೊಂದು ಅರ್ಧ ಟೀ ಸ್ಪೂನ್. ಇದು ಹುರಿದು ಪುಡಿ ಮಾಡಿದ್ದನ್ನ ನಾವು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದಾ? ಸಾಧಾರಣ ಎಷ್ಟು ದಿನ ಅದನ್ನ ಪ್ರಿಸರ್ವ್ ಮಾಡಬಹುದು? ಪ್ರಿಸರ್ವ್ ಅಂದ್ರೆ ನಾವು ಹೊರಗೆ ಆದ್ರೆ ಒಂದು 15 ಡೇಸ್ ಕ್ಯಾರಿ ಮಾಡ್ಬೋದು. ಮತ್ತೆ ಫ್ರಿಜ್ಜಲ್ಲಿ ಆದ್ರೆ ನಾವು ಮಾಡಿಟ್ಕೊಳ್ಬೋದು. ಈ ರೈನಿ ಸೀಸನ್ ಅಲ್ಲೆಲ್ಲ ಹೊರಗಿಟ್ರೆ ಸ್ವಲ್ಪ ಫಂಗಸ್, ಅವಾಗ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಸೇಮ್ ಅವಾಗ ನಮಗೆ ಟೇಸ್ಟ್ ಎಲ್ಲ. ಈ ಕಷಾಯ ಅಂದ್ರೆ ಯಾವುದು? ಕೊತ್ತಂಬರಿ ಕಷಾಯವಾ ಏನಿದು? ಇದು ಕಷಾಯ ಹೆಸರು ಮಾತ್ರ ಕಷಾಯ ಪುಡಿ ಅಂತ. ನಾನು ಹೇಳಿದೆಲ್ಲ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಇದನ್ನ ಅಂತ. ನಮ್ಗೆ ಒಂದು ನಾವು ತುಂಬಾ ಹರಿಬರಿಯಲ್ಲಿ ಅಡಿಗೆ ಮಾಡ್ಲಿಕ್ಕಿದ್ರೆ ಈ ಪಲ್ಯಗಳೆಲ್ಲ ಮಾಡುವಾಗ ನಮ್ಗೆ ರುಬ್ಬ ಹಾಕಿದ್ರೇನೆ ತುಂಬಾ ಇಷ್ಟ ಆಗುತ್ತೆ. ಅವಾಗ ನಾವು ನಮ್ಗೆ ಟೈಮ್ ಇರೋದಿಲ್ಲ. ತೆಂಗಿನ ತುರಿ ಹೇಗೂ ಇರುತ್ತೆ ನಮ್ಮ ಫ್ರಿಜ್ ಅಲ್ಲಿ ಎಲ್ಲ ಇರುತ್ತಲ್ಲ. ಮತ್ತೆ ಇದು ಪೌಡರ್ ಅನ್ನ ನಾವು ಅದಕ್ಕೆ ಚಿಲ್ಲಿ ಪೌಡರ್ ಬೇಕಾಗತ್ತೆ. ಈಗ ಸಾಕು. ಇದನ್ನ ಸ್ವಲ್ಪ ಅದಕ್ಕೆ ಸೇರಿಸಿದ್ರೆ ಆಯ್ತಾ ಸಾಂಬಾರು? ಅದು ಏನಿಲ್ಲ, ತರಕಾರಿ ಬೇಯಿಸ್ಕೊಂಡು ನಾವು ನಾರ್ಮಲ್ ಆಗಿ ಪಲ್ಯಕ್ಕೆ ಹೇಗೆಲ್ಲ ಒಗ್ಗರಣೆ ಮಾಡ್ಕೊಳ್ತೀವಲ್ಲ, ಅವಾಗ ಇದನ್ನ ಹಾಕೊಂಡ್ರೆ ಆಯ್ತು ಅಷ್ಟೇ. ತೆಗೆಯುದಾ? ಇನ್ನು ಇಲ್ಲಿ ಇದನ್ನು ಪೌಡರ್ ಮಾಡಬೇಕು. ತಣ್ಣಗಾದ ತಕ್ಷಣವೇ ಇದನ್ನ ಇದು ಸ್ವಲ್ಪ ಟೈಮ್ ತಗೊಳ್ತದೆ. ಸ್ವಲ್ಪ ತಣ್ಣಗಾಗಬೇಕು. ಇದು ಈಗ ನೀವು ಹೇಳಿದ್ರಿ, ಇನ್ನು ಬೇರೆ ಏನಾದರೂ ಮಾಡ್ಲಿಕ್ಕಿದೆಯಾ? ಬೇರೆ ಏನು ಮಾಡ್ಲಿಕ್ಕಿಲ್ಲ. ನಾವು ನೀರು ಮತ್ತೆ ಹಾಲು ಕುದಿಲಿಕ್ಕೆ ಪೌಡರ್ ಕುದಿ ಮೇಲೆ. ಸರಿ, ಹಾಗಾದ್ರೆ ಇದು ತಣ್ಣಗಾಗ್ತಾ ಇರುವಾಗ ಈ ಕಡೆ ಹಾಲು ಕೂಡ ಕುದಿಸ್ಕೊಳ್ಬೋದು. ಇದಕ್ಕೆ ನೀರು ಹಾಕೋದ್ಕಾ? ನೀರು ನಮಗೆ ಕಷಾಯಕ್ಕೆ ಎಷ್ಟು ಹಾಲು ಬೇಕಲ್ಲಿ ಸಾಕು. ಎಷ್ಟು ಬೇಕಂತ ಹೇಳಿ ಒಂದು ಅಂದಾಜು ಮಾಡ್ಕೊಳ್ಬೇಕು. ಹಾಲು ಕಾಯಿಸಿದ್ದಿದ್ರೆ ಉಂಟಲ್ಲ,
ಹಾಗೆ ನಾವು ಅದು ಕಾಯಿಸಿದ ಹಾಲನ್ನೇ ಹಾಕ್ಕೊಳ್ಳೋದು. ಹ್ಮ್ ಹ್ಮ್ ಇದೊಂದು ಸರಿ ಕುದಿಬೇಕು. ಓಕೆ. ಅಂದ್ರೆ ನಾವು ಹಾಲು ಕುದಿಸಿದ ಹಾಲು ಇದ್ರೆ ಈ ಪೌಡರ್ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಅಲ್ಲ ನೀರು ಕುದಿಸ್ಕೊಂಡು ನೀರಲ್ಲಿ ಬೇಯಬೇಕು. ನೀರಲ್ಲಿ ಇದು ಬೇಯಬೇಕು. ಓಕೆ ಓಕೆ. ಬೇಕಾದ್ರೆ ಹಾಗೇನು ಮಾಡ್ಬೋದು. ಟೈಮ್ ಇದೆ ಅಂತ ಆದ್ರೆ ಒಂದು ಕಪ್ಪಲ್ಲಿ ಇದು ಹೇಗಿದ್ರು ಹುರಿದಿದ್ದಲ್ವಾ, ಮತ್ತೆ ಪುನಃ ಕುದಿಸುವ ಅವಶ್ಯಕತೆ ಇರುತ್ತಾ? ಎಲ್ಲ ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗೆ ಮತ್ತೆ ಪೌಡರ್ ಹಾಕಿ ನಾವು ಗ್ಲಾಸ್ ಮುಚ್ಚಿಡ್ಬೋದು. ಅದು ನಾವು ಹೇಗೆ ಫಿಲ್ಟರ್ ಕಾಫಿ ಮಾಡ್ತೀವಲ್ಲ ಈ ಥರ ಫಿಲ್ಟರ್ ಕಷಾಯ ಬರುತ್ತೆ ನಮ್ಗೆ. ಎಸ್ ಮೇಡಮ್, ಇದು ಸಹ ತಣ್ಣಗಾಯ್ತು ಹಾಕೊಳ್ಳೋದಾ? ಇದಕ್ಕೇನಾದ್ರೂ ಬೇರೆ ಏನಾದರೂ ಹಾಕ್ಲಿಕ್ಕೆ ತಗೊಳ್ಳಿ ಹಾಕಿ. ಬೇರೆ ಏನು ಹಾಕ್ಲಿಕ್ಕಿಲ್ಲ, ಅಂದ್ರೆ ನಾವು ಇದನ್ನು ಬೇರೆದಕ್ಕೆ ಯೂಸ್ ಮಾಡೋದ್ರಿಂದ ಬೇರೆ ಏನು ಹಾಕೋದು ಬೇಡ. ಇಲ್ಲಾಂದ್ರೆ ಕೆಲವರು ಇದಕ್ಕೆ ಏಲಕ್ಕಿ ಹಾಕೋದು ಹಾಗೆಲ್ಲ ಮಾಡ್ತಾರೆ, ಲವಂಗ ಮತ್ತೆ ಒಣ ಶುಂಠಿ ಇದ್ರೆ ಅದು ಹಾಕ್ತಾರೆ. ಮತ್ತೆ ಈಗ ಬೇಕಾದಷ್ಟು ಇದೆಲ್ಲ ಉಂಟಲ್ಲ, ನನ್ನರಿ ಬೇರು ಮತ್ತೆ ಜ್ಯೇಷ್ಠ ಮಧು ಅದೆಲ್ಲ ಹಾಕ್ತಾರೆ. ಅದೆಲ್ಲ ಹಾಕಿದ್ರೆ ಬರೀ ಕಷಾಯ ಮಾತ್ರ ಅಂತ ಹೇಳಿ ಈ ತರ ಮಾಡ್ಕೊಂಡ್ರೆ ಪಲ್ಯಕ್ಕೂ ಹಾಕ್ಬಹುದು, ಸಾಂಬಾರಿಗೂ ಕೂಡ ಈ ಪುಡಿಯನ್ನ ಹಾಕ್ಬಹುದು. ನಾವು ಇದನ್ನು ರೆಗ್ಯುಲರ್ ಕುಡಿದ್ರೆ ಉಂಟಲ್ಲ ನಮಗೆ ಗೊತ್ತಾಗುತ್ತೆ ಎಫೆಕ್ಟ್ ಅದ್ರದ್ದು. ಒಂದು ವಾರ ಬಿಟ್ಟರೆ ಎಲ್ಲ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿದ್ದು ಗೊತ್ತಾಗತ್ತೆ. ಹಾಗೆ ನಮಗೆ ಒಂದು ಮತ್ತೆ ಕೆಲವರಿಗೆ ಹೀಟ್ ಆಗೋದು ಎಲ್ಲ ಹೇಳ್ತಾರಲ್ಲ, ಅದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಇದು ಫೈನ್ ಪೌಡರ್ ಆಗಬೇಕಾ? ಹೌದು. ಸಾಕಲ್ಲ? ತುಂಬ ಫೈನ್ ಆಗಿದೆ ಪೌಡರ್. ಈಗ ನಮ್ಗೆ ಒಂದು ಗ್ಲಾಸ್, ನಾನೀಗ 2 ಗ್ಲಾಸ್ ಮಾಡ್ತಾ ಇದ್ದೀನಿ. 2 ಗ್ಲಾಸ್ ಮಾಡಲಿಕ್ಕೆ ನಾವು ಒಂದು 2 ಟೀ ಸ್ಪೂನ್ ಪೌಡರ್ ಹಾಕ್ಕೊಳ್ತೀವಿ. ಚೆನ್ನಾಗಿ ಕುದಿ ಬರಲಿ. ಅಂದ್ರೆ ಇದು ಬರೀ ನೀರಲ್ಲಿ ಮಾತ್ರ ಕುದಿಸಿ ಮತ್ತೆ ಹಾಲು ಮಿಕ್ಸ್ ಮಾಡಿದ್ರೆ ಆಯ್ತು. ಮತ್ತೆ ಬೇಕಾದ್ರೆ ಸಕ್ಕರೆ ಈ ಟೈಮಲ್ಲಿ ಹಾಕ್ಬೋದು. ಅಂದ್ರೆ ಮತ್ತೆ ನಾವು ಸೋಸ್ತೀವಲ್ಲ, ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕ್ಬೋದು. ಬೆಲ್ಲ ಹಾಕೋದಾದ್ರೆ ಈಗಲೇ ಹಾಕ್ಬೇಕು. ಜೋನಿ ಬೆಲ್ಲ ಆದರೆ ಮತ್ತೆ ಮಿಕ್ಸ್ ಮಾಡ್ತೀವಿ. ಈ ಬೆಲ್ಲ ಆದರೆ ಈಗಲೇ ಹಾಕಿ ಒಳ್ಳೆ ಕುದಿ ಬರ್ತಾ ಇದೆ. ಬರ್ತಾ ಇದೆ, ಘಮನು ಬರ್ತಾ ಘಮ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ಸಾಕ ಮಾಡೋದಾ? ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಡೈರೆಕ್ಟ್ ಸರ್ವಿಂಗ್. ಅಂದ್ರೆ ನಾವು ಹಾಲು ಕಾಯಿಸಿಟ್ಕೊಂಡಿದ್ದೀವಿ, ಇದನ್ನೇ ಮಿಕ್ಸ್ ಮಾಡಿದ್ರೆ ಓಕೆ. ನಮಗೆ ಎಷ್ಟು ಪ್ರಪೋರ್ಷನ್ ಬೇಕಂತ ಹೇಳಿ ಹಾಲು, ಕೆಲವರು ಹಾಲು ಸ್ವಲ್ಪ ಇಷ್ಟಪಡ್ತಾರಲ್ಲ, ಹಾಗೆ ನೋಡಿ ಹಾಕಿದ್ರೆ ಹಾಕ್ಲಾ? ಇದು ಸೋಸ್ಕೊಂಡೇ ಇದು ಮಾಡಲಿಕ್ಕೆ, ಡೈರೆಕ್ಟ್ ಇಲ್ಲ. ನಾವು ಅದೇ ಹೇಳಿದೆ ಅಲ್ಲ, ನಾನು ಫಿಲ್ಟರ್ ಮಾಡ್ಬೋದು. ಅದನ್ನು ಅಷ್ಟೇ ಸೋಸಿ ಅದ್ರದ್ದು ತೆಕ್ಕೊಳ್ಳಿ. ಇಲ್ಲಿ ಕೊಡಿ. ಈಗ ನಾನು ಹಾಲು ಮಿಕ್ಸ್ ಮಾಡ್ತೀನಿ ಇದಕ್ಕೆ. ನೋಡಿ, ನೀರು ಜಾಸ್ತಿ ಇಷ್ಟಪಡೋದಾದ್ರೆ ತೆಳ್ಳಗಿರ್ಬೋದು, ಇಲ್ಲಾದ್ರೆ ನಮಗೆ ಕುದಿಸಿ ತಣ್ಣಗಾದ ಅಥವಾ ಕುದಿಸಿದ ಹಾಲು ಸಾಕಾಗುತ್ತೆ. ಓಕೆ. ಮತ್ತೆ ಈಗ ಸಕ್ಕರೆ ಉಂಟಲ್ಲ, ನಾನು ಹಾಗೆ ಕುಡಿತೀನಿ, ಸಪ್ಪೆ ಕುಡಿತೀನಿ. ಒಂಚೂರು ಹಾಕ್ತಾ ಇದ್ದೀನಿ, 4 ಪೀಸ್ ಸಕ್ಕರೆ. ನಿಮ್ಗೆ ಎಷ್ಟು ಸಕ್ಕರೆ ಬೇಕು? ಸಾಕು. ಇದಕ್ಕೆ ಮಿಕ್ಸ್ ಮಾಡಿದರೆ ಬೆಟರ್. ನೀವು ಕಷಾಯ ಅಂತ ಹೇಗೆ ಕೊಡ್ತೀರೋ ಕುಡಿಯೋ ಕೆಲಸಕ್ಕೆ ಮಾತ್ರ ನಂದು. ಸೊ ಅದು ಟೇಸ್ಟ್ ಹೇಗೆ ಆಮೇಲೆ ನೋಡ್ಕೊಳ್ಳ. ನೋಡಿ, ಇದು ಸಕ್ಕರೆ ಆಗಿದೆ. ನಾವೀಗ ಇದಕ್ಕೆ ಹಾಕ್ತೀವಿ. ಯಾರಾದ್ರೂ ಗೆಸ್ಟ್ ಬರುವಾಗ್ಲೂ ಕೂಡ ಈ ತರ ಕಷಾಯ ಕೊಡ್ತಾರಲ್ಲ, ಕಷಾಯ ಇದು ಎಲ್ಲರೂ ನಾನು ಯಾವಾಗಲೂ ಕಷಾಯ ಕೊಡ್ಲಾ ಅಂತ ಹೇಳಿದ್ರೆ ಬೇಡ ಬೇಡ ಅಂತ ಹೇಳ್ತೀನಿ. ಕೆಲವರಿಗೆ ರೆಡಿಮೇಡ್ ಪೌಡರ್ ಎಲ್ಲ ಇರುತ್ತಲ್ಲ, ಅದನ್ನು ನಾನು ಹೇಳಿದಾಗೆ ತುಂಬಾ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾರೆ. ಅದನ್ನು ಹೆಲ್ದಿನೇ ಮಾತ್ರ, ಏನು ಹಾಳಿಲ್ಲ. ಬೇಕಾದ್ರೆ ನಾವು ಮನೆಯಲ್ಲೇ ಫ್ರೆಶ್ ಆಗಿ ತುಂಬಾ ಸಿಂಪಲ್ ಅಲ್ಲಿ ಇದೆ, ಮನೆಯಲ್ಲೇ ಮಾಡ್ಕೊಳ್ಬಹುದು. ಹೌದು, ಅದೇ ನಾನು ಹೇಳಿದೆಲ್ಲ, ಪಲ್ಯಕ್ಕೆಲ್ಲ ಯೂಸ್ ಮಾಡ್ಬೋದು. ಕಷಾಯ ರೆಡಿಯಾಗಿದೆ. ಎಸ್, ಒಂದು ನಿಮಗೆ ಒಂದು ನನಗೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಬಿಸಿ ಬಿಸಿಯಾದಂಥ ಕಷಾಯ. ಯಾವ ಕಷಾಯ? ಕಹಿ ಇಲ್ಲ, ಸಿಹಿಯಾದಂಥ ಕಷಾಯ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಕಷಾಯ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಧನಿಯಾ ಬೀಜ, 1/4 ಕಪ್ ಜೀರಿಗೆ, ಅರ್ಧ ಚಮಚದಷ್ಟು ಮೆಂತೆಯನ್ನು ಒಂದಾದ ಮೇಲೊಂದು ಹಾಕಿ ಘಮ ಬರುವವರೆಗೂ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ಆನಂತರ 1 ಚಮಚ ಬಿಸಿ ನೀರಿಗೆ ಹಾಕಿ ಕುದಿಸಿ ಸೋಸಿಕೊಳ್ಳಿ. ಬಳಿಕ ಕುದಿಸಿದ ಹಾಲು, ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿ ಸರ್ವ್ ಮಾಡಿ ಬಿಸಿ ಬಿಸಿಯಾದ ಕಷಾಯ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.